ಸೌಜನ್ಯ ಪ್ರಕರಣಕ್ಕೆ ಇದೀಗ ವಿಶ್ವ ಹಿಂದೂ ಪರಿಷತ್ ಎಂಟ್ರಿ ಕೊಟ್ಟಿದ್ದು, ಸೌಜನ್ಯ ಪ್ರಕರಣ ಹಾಗೂ ಧರ್ಮಸ್ಥಳ ಕ್ಷೇತ್ರದ ಪ್ರಚಾರದ ಬಗ್ಗೆ ಸಂಘಟನೆಯ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿದ್ದು ಎಂಬಿ ಪುರಾಣಿಕ್ ಮಾತನಾಡಿದ್ದಾರೆ. ಸೌಜನ್ಯ ಪ್ರಕರಣ ಇತ್ಯರ್ಥ ಆಗದೇ ಇರುವುದು ವ್ಯವಸ್ಥೆಗೆ ಕಪ್ಪು ಚುಕ್ಕೆ. ಹಾಲಿ ನ್ಯಾಯಾಧೀಶರ ಮುಖೇನ ನ್ಯಾಯಾಂಗ ತನಿಖೆ ನಡೆಸಬೇಕು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಾವು ಆಗ್ರಹಿಸುತ್ತಿದ್ದೇವೆ ಎಂದರು. ನಮ್ಮ ಆಗ್ರಹ ಮರು ತನಿಖೆ ಆಗಬೇಕು. ಯಾವ ರೀತಿ ತನಿಖೆ ಆಗಬೇಕು ಎಂಬುದು ವ್ಯವಸ್ಥೆಗೆ ಬಿಟ್ಟಿದ್ದು. ಆರೋಪಿಗಳಿಗೆ ಶಿಕ್ಷೆಯಾಗುವ ತನಕ ಈ ಪ್ರಕರಣ ಅಂತ್ಯವಾಗುವುದಿಲ್ಲ ಎಂದರು. ಇನ್ನು ಧರ್ಮಸ್ಥಳ ಕ್ಷೇತ್ರ ಇವತ್ತು ನಿನ್ನೆಯದಲ್ಲ. ಈ ಕ್ಷೇತ್ರಕ್ಕೆ ಅದರದ್ದೇ ಆದ ಹಿನ್ನೆಲೆ ಇತಿಹಾಸವಿದೆ. ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಪ್ರಸಾದವನ್ನ ತೆಗೆದುಕೊಳ್ತಾರೆ. ಯಾವುದೇ ಕ್ಷೇತ್ರಕ್ಕೆ ಧರ್ಮಕ್ಕೆ ಅಪಚಾರ ಆದಾಗ ವಿಶ್ವ ಹಿಂದೂ ಪರಿಷತ್ ನಿಂತಿದೆ, ವಿರೋಧವನ್ನ ಸೂಚಿಸಿದೆ. ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಅಪಚಾರ ಅವಮಾನವಾಗುವುದನ್ನ ನಾವು ಸಹಿಸುವುದಿಲ್ಲ. ಸೌಜನ್ಯ ಪ್ರಕರಣ ಹಾಗೂ ಕ್ಷೇತ್ರಕ್ಕೂ ತಾಳೆ ಹಾಕುವುದನ್ನ ನಾವು ಸಹಿಸುವುದಿಲ್ಲ ಎಂದು ಹೇಳಿದ್ದಾರೆ. ಆತ್ಮೀಯ ಮಾಧ್ಯಮ ಬಂಧುಗಳೇ, ಅತ್ಯಂತ ಕಪ್ಪು ಚುಕ್ಕೆ. ಆ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ತಿನ ಆಗ್ರಹ ಏನು ಅಂತಂದರೆ, ಮರು ತನಿಖೆ ಆಗಬೇಕು. ಯಾವ ರೀತಿಯಲ್ಲಿ ಅದು ತನಿಖೆ ಆಗಬೇಕು ಎನ್ನತಕ್ಕಂಥದ್ದು ನ್ಯಾಯಾಂಗಕ್ಕೆ, ಈ ವ್ಯವಸ್ಥೆಗೆ ಬಿಟ್ಟದ್ದು. ನಾವು ಆಗ್ರಹ ಮಾಡ್ತೇವೆ, ಮತ್ತೊಮ್ಮೆ ಮನು ತನಿಖೆ ಆಗಿ ನಿಜವಾದ ಅಪರಾಧಿ ಯಾರು ಅಂತೇಳಿ ಪತ್ತೆ ಹಚ್ಚಿ ಅವನಿಗೆ ಶಿಕ್ಷೆ ಆಗದ ಹೊರತು ಇದು ಅಂತ್ಯವನ್ನು ಕಾಣುವುದಿಲ್ಲ. ಇದು ನಮ್ಮ ಆಗ್ರಹ. ಸೌಜನ್ಯ ಕೊಲೆ ಪ್ರಕರಣ ಆದಷ್ಟು ಬೇಗ ಇತ್ಯರ್ಥ ಆಗಬೇಕು. ನೈಜ ಆರೋಪಿಯನ್ನು ಪತ್ತೆ ಹಚ್ಚಿ ಶಿಕ್ಷೆ ಆಗಬೇಕು ಎನ್ನುವುದಕ್ಕೆ ನಮ್ಮಲ್ಲಿ ಕಾನೂನು ಮೂಲಕ ಹೋರಾಟ ಮಾಡ್ತಕ್ಕಂಥವರು ಮಾಡ್ತಾರೆ. ನಮ್ಮ ಆಗ್ರಹ ಇದೆ. ಸಾಮಾನ್ಯವಾಗಿ ಹಿಂದೂ ಧರ್ಮ, ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿಯಲ್ಲಿ ನಂಬಿಕೆ ಉಳ್ಳಂತಹ ನಾವು, ನಮ್ಮ ಸಂಘಟನೆ ಒಂದು ತೀರ್ಮಾನ ಮಾಡಿದೆ. ನಾವು ತಿಳಿಸಿದ ಒಂದು ದಿವಸ ನಮ್ಮ ಜಿಲ್ಲೆಯ ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರ, ಚಿಕ್ಕದಿರಲಿ ದೊಡ್ಡದಿರಲಿ, ಪ್ರಾರ್ಥನಾ ಮಂದಿರಗಳು, ದೇವಸ್ಥಾನಗಳು, ಇಲ್ಲಿ ಎಲ್ಲ ಆ ಭಾಗದ ಜನ ಸೇರಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿ ನಿಜವಾದಂತಹ ಒಂದು ನ್ಯಾಯ ಆ ಹೆಣ್ಣು ಮಗುವಿಗೆ ಸಿಗಬೇಕು. ಅದಕ್ಕೆ ಆ ದೇವರಲ್ಲಿ